ನಾನು ಇದನ್ನು ಯಾಕೆ ಕೇಳ್ತಾ ಇದ್ದೇನೆ ಅಂತ ಹೇಳಿ, ನೀವು ಈಗಾಗಲೇ ಹೇಳಿದ ಹಾಗೆ ಈ ಒಂದು ಉದ್ಯಮ ಏನಿದೆ ಇಲ್ಲಿ ಒಂದು ಲಕ್ಷಾಂತರ ಮಂದಿಗೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿರುವಂತ ಒಂದು ಇದು ಕೂಡ. ಸೊ ಇಂಥ ಸಂದರ್ಭದಲ್ಲಿ ಅದು ಡೈವರ್ಟ್ ಆಯಿತು ಅಂದರೆ ಇದನ್ನು ನಂಬಿಕೊಂಡಿರುವಂಥ ಲಕ್ಷಾಂತರ ಮಂದಿ ಮುಂದೆ ಅವರು ಡೈವರ್ಟ್ ಹೊಡಿಬೇಕಾಗ್ತದೆ. ಅವರು ಡೈವರ್ಟ್ ಹೊಡಿಯೋದ್ರೆ ಎಲ್ಲಿಗೆ? ಮುಂಬೈಯಿಂದ ಹಲವಾರು ಮಂದಿ ಬಂದರು, ಇಲ್ಲೇ ಏನಾದರೂ ಮಾಡ್ತೇವೆ ಅಂತ ಹೇಳಿ ಹೋಟೆಲ್ ಹಾಕಿದ್ರು, ಬೇರೆ ಬೇರೆ ಹಾಕಿದ್ರು, ಆದರೆ ಸಾಧ್ಯ ಆಗಲಿಲ್ಲ. ಬಹುಶಃ ಈ ಲಾಕ್ಡೌನ್ ಸಂದರ್ಭದಲ್ಲಂತೂ ಮತ್ತೆ ಅವರು ತುಂಬಾ ಸಂಕಷ್ಟಕ್ಕೆ ಬೀಳುವಂತ ಪರಿಸ್ಥಿತಿ ಆಗಿದೆ. ಅಂದ್ರೆ ಇದು ಬೇಡ ನನಗೆ, ಇದನ್ನು ಮಾಡಿದ್ದೇನೆ ಅಂತ ಹೇಳುದು, ಇದು ಕೂಡ ಕಷ್ಟ ಅಂದಾಗ ಮತ್ತೇನೋ ಅನ್ನುವಂಥ ಒಂದು ಪರಿಸ್ಥಿತಿಗೆ ಬರುವಂತ ಪರಿಸ್ಥಿತಿ ಆಗ್ತದೆ. ಅದಕ್ಕೋಸ್ಕರ ನಾನು ಕೇಳಿದೆ, ಅಂದ್ರೆ ಇದೆಲ್ಲೋ ಒಂದು ನಾನು ಡೈವರ್ಟ್ ಮಾಡುದು ಅಂತ ಹೇಳಿದ್ರೆ ಎಲ್ಲಿವರೆಗೆ ಡೈವರ್ಟ್ ಮಾಡ್ತಾರೆ? ಇಲ್ಲ, ಡೈವರ್ಟ್ ಮಾಡಲಿಕ್ಕೆ ನೋಡಿ, ಈಗ ನಮ್ಮ ಉದ್ಯಮವನ್ನು ನೋಡೋದಾದ್ರೂ ಕೂಡ ಆಲ್ಮೋಸ್ಟ್ ನಮ್ಮಲ್ಲಿ 50+ ಏಜಿನವರೇ ಜಾಸ್ತಿ. ಈಗ ಅವರ ಜೀವನದ 30 ವರ್ಷ ನೀವು ಸಾರಿಗೆ ಉದ್ಯಮ ನಡೆಸ್ಕೊಂಡು ಬಂದು ಇಮಿಡಿಯೇಟ್ ಆಗಿ ನೀವು ಬೇರೆ ಉದ್ಯಮಕ್ಕೆ ಸಾಧ್ಯನೇ ಇಲ್ಲ, ಶಿಫ್ಟ್ ಆಗೋದು ಅಷ್ಟೊಂದಿಲ್ಲ. ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ನೀವು ಮಾರ್ಕೆಟಲ್ಲಿ ಅಷ್ಟೊಂದು ಈ ಚಿಕ್ಕ ಕ್ಯಾಪಿಟಲ್ ಇಟ್ಕೊಂಡು ನೀವು ಒಂದು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಫುಟ್ಬಾಲ್ ಆಡುವಂತ ಆಗೋದಿಲ್ಲ. ಸೊ ಅಂತ ಒಂದು ಪರಿಸ್ಥಿತಿ ನಾವಿದ್ದೇವೆ. ಬಟ್ ಏನಾದರೂ ಮಾಡ್ಬೋದು. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲ ಬಸ್ ಓಡಿಸೋದಿಲ್ಲ ಅಂತೇಳಿ ಮನೇಲಿ, ಈಗ ಹೋಟೆಲ್ ಆದರೆ ನಾನು ಇಲ್ಲ ಮಾರೆ ಇವತ್ತು ಜನ ಬರಲಿಲ್ಲ ಅಂತೇಳಿ ಮನೆ ಲಾಕ್ ಮಾಡಿ ನಾನು ಮನೇಲಿ ಕೂತ್ಕೊಳ್ಬೋದು. ಆದರೆ ಬಸ್ಸಿನಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಜನರು ಕೇಳ್ತಾರೆ, ನಿಮ್ಮ ಮೀಡಿಯಾದವ್ರು ಕೇಳ್ತಾರೆ, ನಮ್ಮ ಜಿಲ್ಲಾಡಳಿತ ಕೇಳ್ತದೆ. ನಾವು ಆನ್ಸರೇಬಲ್ ಟು ಆಲ್.